ನೋಡಿ, ಇದು ಬಾಬರವರ ಮಂದಿರ. ತುಂಬ ಚೆನ್ನಾಗಿದೆ. ಇದು ಶಂಕರಾಪುರದ ಅಲ್ಲಿರುವ ಮಂದಿರ. ಅಂದರೆ ನಾವು ಮಂಚಕಲ್ಲಿಂದ ಅಂದರೆ ಬಂಟಕಲ್ಲಿಂದೆಲ್ಲ ಹೋಗುವಾಗ ರೈಟ್ ಸೈಡಲ್ಲಿ ಸಿಗ್ತದೆ. ಇದು ತುಂಬ ಚೆನ್ನಾಗಿದೆ ನೋಡಿ, ನೋಡಲಿಕ್ಕೂ ತುಂಬ ಚೆನ್ನಾಗಿದೆ, ಹಾಗೆ ಪವರ್ಫುಲ್ಲಾಗಿದೆ. ಯಾರಾದರೂ ಹೋದರೆ ತುಂಬ ಒಂದು ಖುಷಿ ಆಗ್ತದೆ. ಇಲ್ಲಿ ಕೂತ್ಕೊಂಡ್ರೆ ಒಂದು ಮನಸ್ಸಿಗೆ ತುಂಬ ನೆಮ್ಮದಿ ಸಿಗ್ತದೆ. ಹಾಗೆ ಸುತ್ತಮುತ್ತದ ವಾತಾವರಣವು ಕೂಡ ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಒಂದು ಖುಷಿ ಆಗ್ತದೆ ಅಂದರೆ ಹೇಳಲಿಕ್ಕಾಗೋದಿಲ್ಲ, ಅಷ್ಟೊಂದು ಖುಷಿ ಆಗ್ತದೆ. ಹಾಗೆ ನಾನು ಕೂಡ ಹೋಗಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದರು. ಹಾಗೆ ನಾನು ಕೂಡ ಹೋಗಬೇಕು ಅಂತ ಹೇಳಿ ಹೋಗಿದ್ದೇನೆ. ಹಾಗೆ ನಿಮಗೂ ಇದರ ಒಂದು ದೃಶ್ಯವನ್ನು ತೋರಿಸುವ ಹಾಗೆ ಕಷ್ಟದಲ್ಲಿರುವವರು ಒಮ್ಮೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೇನೆ. ನಾನು ನಿಮ್ಮ ವಿಜಯ, ನೀವು ನೋಡ್ತಿದ್ದೀರ ವಿಜಯ ಲಾಕ್ಸ್ ಬೆದ್ರ. ಇಲ್ಲಿ ನೋಡಿ, ಎಲ್ಲ ಬೇಕಾದದ್ದನ್ನು ಕಿವಿಯಲ್ಲಿ ಕೇಳುವಂಥ ಒಂದು ಅವಕಾಶ ನಮಗಿಲ್ಲಿದೆ. ಈಗ ಬಾಬರವರ ನಮ್ಮ ಮನಸ್ಸಿನಲ್ಲಿದ್ದ ಮಾತನ್ನು ಬಾಬರವರ ಕಿವಿಯಲ್ಲಿ ಹೇಳಬಹುದು. ಅವರು ನೆರವೇರಿಸಿಕೊಡ್ತಾರೆ ಅಂತ ನಂಬಿಕೆ ಜನಗಳಿಗೆ. ಹಾಗೆ ನನಗೂ ಕೂಡ ನಂಬಿಕೆ ಇದೆ. ಹಾಗೆ ಎಲ್ಲರೂ ಹೋಗಿ ಅವರವರ ಒಂದು ಆಕಾಂಕ್ಷೆಯನ್ನು ಬಾಬರವರ ಹತ್ರ ಹೇಳಿಕೊಳ್ತಾರೆ. ಹಾಗೂ ನಾನು ಕೇಳಿಕೊಂಡೆ, ನೀವು ಕೂಡ ಕೇಳಿಕೊಳ್ಳಿ. ಹಾಗೆ ನೋಡಿ, ತುಂಬ ಚೆನ್ನಾಗಿದೆ. ಕಷ್ಟಗಳಿಗೆ ಒಂದು ಪರಿಹಾರ ಸಿಗಬೇಕು ಅಂತಿದ್ದರೆ ಒಮ್ಮೆ ಹೋಗಿ. ಯಾವುದೇ ಹಣಕಾಸಿನ ಅಪೇಕ್ಷೆ ಅವರು ಪಡುವುದಿಲ್ಲ. ನಮ್ಮ ಇಷ್ಟ ಇದ್ದರೆ ಇಚ್ಛಾನುಸಾರ ಎಷ್ಟು ಅದು ಡಬ್ಬಿಗೆ ಅಥವಾ ದೇವರ ಎದುರಲ್ಲಿಟ್ಟ ಒಂದು ಪ್ಲೇಟಿನಾಗಿ ಇಟ್ಟಿದ್ದಾರೆ, ಅದಕ್ಕೆ ಹಾಕ್ಬೋದು. ಇಲ್ಲಂತಿದ್ದರೆ ಹಾಕೋದು ಬೇಡ. ನೋಡಿ, ಕಾಣಿಕೆ ಹುಂಡಿಗೆ ಹೀಗೆ ಹಾಕ್ಬೋದು. ಮತ್ತು ಯಾರು ಯಾವುದಕ್ಕೂ ಅಪೇಕ್ಷೆ ಪಡೋದಿಲ್ಲ. ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುವಂಥ ಅವಕಾಶ ಇದೆ ಅಲ್ಲಿ. ಅಂಥದಕ್ಕೂ ಕೂಡ ಅವರು ಹಣದ ಅಪೇಕ್ಷೆ ಪಡೋದಿಲ್ಲ. ಹೋಗಿ ಅವರವರ ಕಷ್ಟಗಳನ್ನು ಬಗೆಹರಿಸಿಕೊಳ್ಳಿ ಅಂತ ನಾನು ಈ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಎಲ್ಲರೂ ಈಗ ಎಷ್ಟೋ ಥರದ ಸಮಸ್ಯೆಗಳಲ್ಲಿ ಬಳಲುತ್ತಿರ್ತಾರೆ. ಹಾಗೆ ಅವರಿಗೂ ಕೂಡ ಒಂದು ಅವಕಾಶ ಆಗಲಿ ಅಂತ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ತುಂಬ ಖುಷಿಯಾಗಿದೆ ನನಗೆ. ಹಾಗೂ ನೀವು ಕೂಡ ಹೋಗಿ ಚೆನ್ನಾಗಿ ಒಂದು ಈ ವೀಕ್ಷಣೆಯನ್ನು ವೀಕ್ಷಿಸಿ. ಹಾಗೆ ಎಲ್ಲರಿಗೂ ಒಂದು ಖುಷಿ ಆಗ್ತದೆ. ತುಂಬ ಪ್ರಶಾಂತವಾದ ವಾತಾವರಣ, ತುಂಬ ಚೆನ್ನಾಗಿದೆ, ಮನಸ್ಸಿಗೆ ನೆಮ್ಮದಿ ಆಗ್ತದೆ. ಹಾಗೆ ಬಾಬರವರ ಕೃಪಾ ಕಟಾಕ್ಷದ ಬಗ್ಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ. ಎಲ್ಲರಿಗೂ ಒಂದೇ ಮನೋಭಾವ, ಅಂದರೆ ಜಾತಿ ಭೇದ ಇಲ್ಲದ ಬಾಬರವರು ಎಲ್ಲರಿಗೂ ಒಂದೇ ಸಮಾನ. ಎಲ್ಲರನ್ನೂ ಒಂದೇ ರೀತಿ ನೋಡ್ಕೊಳ್ತಾರೆ, ಮಕ್ಕಳಂತೆ ಒಳ್ಳೆ ಪ್ರೀತಿಸ್ತಾರೆ. ಹಾಗೆ ಒಳ್ಳೆ ಆಶೀರ್ವಾದ ಮಾಡ್ತಾರೆ, ನಮ್ಮನ್ನು ಕೂಡ ರಕ್ಷಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಸಲ ಭೇಟಿ ಕೊಡಿ. ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.